ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಇಬ್ಬರಿಗೆ ಸರ್. ಯಾರು ಮಾತಾಡ್ತಾ ಇದ್ದೀರಿ? ರಾಜೇಶ್ ಅಂತ ಜಪ್ನವರಿಂದ. ಎಸ್, ಹೇಳಿ ಹೇಳಿ. ನನಗೆ ಡಾಕ್ಟರ್ ಹತ್ರ ಒಂದು ಕೇಳಲಿಕ್ಕೆ ಉಂಟು. ಎಸ್ ಸರ್, ಕೊರೋನಾ ವೈರಸ್ ನಿಜವಾಗಿ ಉಂಟಾ ಇಲ್ವಾ? ಯಾಕೆಂದ್ರೆ ಅಲ್ಲ ಸರ್, ಯಾರು ಸಹ ಇವರು ಬೆಗ್ಗರ್ಸ್ ಸಾಯ್ಲಿಲ್ಲ, ಅದರಲ್ಲಿ ಮತ್ತೆ ಗುಜರಿ ಎಕ್ಕವರು ಸಾಯ್ಲಿಲ್ಲ. ಅವರಿಗೆ ಬರ್ಲೇ ಇಲ್ವಾ ಹಾಗಾದ್ರೆ? ಅಲ್ಲಲ್ಲ, ಕೊರೋನಾ ವೈರಸ್ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ನೀವು ನಾವೆಲ್ಲರೂ ಹೇಳ್ಕೊಂಡು, ನಾವೆಲ್ಲ ಅಂದರೆ ಮುಖ್ಯವಾಗಿ ನಾನು ನಮ್ಮ ರಾಜ್ಯದಲ್ಲಿ, ನನ್ನಂತೆ ಬೇರೆ ಕೆಲವು ವೈದ್ಯರು ಕೂಡ ಅದನ್ನು ಹೇಳ್ತಾ ಬಂದಿದ್ದಾರೆ ಜಗತ್ತಿನಾದ್ಯಂತ. ಮೊದಲಿನಿಂದಲೇ ಮಾರ್ಚ್ 2020ರಿಂದನೇ ನಾವು ಏನು ಹೇಳ್ತಾ ಇದ್ದೇವೆ ಅಂತಂದರೆ, ಇದು ವೈರಸ್ ಅತ್ಯಂತ ಸಾಮಾನ್ಯವಾದ ಇತರ ವೈರಸ್ಗಳ ಮುಂಚೆ ಕೂಡ ನಮಗೆ ಹಾಗಾದ್ರೆ ಇತ್ತು. ವೈರಸ್ ಇದೆ, ವೈರಸ್ ಇರುವಿಕೆಯ ಬಗ್ಗೆ ಯಾವ ಸಂದೇಹ ಇಲ್ಲ. ಮತ್ತೆ ಇದು ಯಾರಲ್ಲಿ ಮೊದಲೇ ಕಾಯಿಲೆಗಳು ಇದ್ದವು ಅವರಲ್ಲಷ್ಟೇ ಇದು ಗಂಭೀರ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಉಳಿದವರಲ್ಲಿ ಇದು ಹಾಗೆ ಬರ್ತದೆ. ಹೀಗೆ ನೀವು ಹೇಳಿದ್ರಿ, ಬಡವರಿಗೆ, ಭಿಕ್ಷುಕರಲ್ಲಿ, ಇವರಿಗೆ ಏನು ಅವರಿಗೆ ಬಂದಿದೆ ಹೋಗಿದೆ. ಯಾರು ಅವರೇನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲಿಲ್ಲ ಇಲ್ಲ, ಅವರಲ್ಲಿ ಯಾಕೆ ಆಗಿಲ್ಲ ಅಂತಂದ್ರೆ, ಆ ವರ್ಗದ ಜನರಲ್ಲಿ ಯಾರು ಹಸಿವಿನಿಂದ ಇರ್ತಾರೆ, ಯಾರಲ್ಲಿ ಸಕ್ಕರೆ ಕಾಯಿಲೆ ಇಲ್ಲ, ಯಾರಲ್ಲಿ ಬೊಜ್ಜು ಇಲ್ಲ, ಯಾರು ತುಂಬಾ ಶ್ರಮಪಟ್ಟು ದುಡಿತಾರೆ, ಸಮಾಜದ ತಳವರ್ಗದವರಿದ್ದಾರೆ. ನಮ್ಮ ದೇಶದಲ್ಲಿ ಕೂಡ ಅಧ್ಯಯನಗಳ ವರದಿಗಳು ಈಗ ಬಂದಿದೆ. ಆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವರಲ್ಲಿ ಕೊರೋನಾದಿಂದ ಸಮಸ್ಯೆಗಳಾಗುವುದು ತೀರಾ ಅಪರೂಪ ಅಂತ ಹೇಳೋದು ನಮ್ಮ ದೇಶದ ವರದಿಗಳು ಬಂದಿದೆ. ಈಗ ಉದಾಹರಣೆಗೆ ಧಾರಾವಿ, ನೀವು ಮುಂಬೈಯ ಧಾರಾವಿಯನ್ನು ತಗೊಂಡ್ರೆ ಅಲ್ಲಿ ಸೋಂಕು ಎಲ್ಲರಿಗೆ ಬಂದು ಹೋಗಿ ಆಗಿದೆ ಕಳೆದ ಸಲವೇ. ಅದರಲ್ಲಿ ಸತ್ತವರ ಪ್ರಮಾಣ ತೀರಾ ಕಡಿಮೆ. ಎರಡನೇದನ್ನು ನೀವು ಮೊನ್ನೆ ತಾನೇ ವರದಿ ಓದಿರ್ಬೋದು, ಈ ಎರಡನೇ ಅಲೆಯಲ್ಲಿ ಧಾರಾವಿಯಲ್ಲಿ ಯಾರಿಗೂ ಸೋಂಕು ತಗಲಿಲ್ಲ. ಸೊ ಇದರಲ್ಲಿ ಏನು ಕಾಣ್ತದೆ ಅಂತಂದರೆ, ಒಮ್ಮೆ ಸೋಂಕು ತಗಲಿದವರಿಗೆ ಮತ್ತೆ ಸೋಂಕು ಬರುವುದಿಲ್ಲ. ಯಾರಲ್ಲಿ ಏನು ಅನ್ಯ ಕಾಯಿಲೆಗಳು ಇಲ್ಲ, ಸಕ್ಕರೆ ಕಾಯಿಲೆ ಇರ್ಬೋದು, ಬೊಜ್ಜು ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಈ ಥರ ಏನೇನು ಇದೆಯಲ್ಲ ಇವು ಇಲ್ಲದವರಲ್ಲಿ ಕೊರೋನಾ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ. 100ಕ್ಕೆ 99 ಜನರಲ್ಲಿ ಅದು ತಾನಾಗಿ ಔಷಧ ಇಲ್ಲದೆ ವಾಸಿ ಆಗ್ತದೆ. ಓಕೆ, ಥ್ಯಾಂಕ್ ಯು ರಾಜೇಶ್ ಅವರೇ. ಎಸ್ ಸರ್, ನಾವು ಸೊ ಈ ಮ್ಯೂಟೇಷನ್ ರೂಪಾಂತರಿತ ಇದೇನಿದೆ, ಈ 30,000 ಅದರಲ್ಲಿರುವ ಬೇಸ್ಗಳಲ್ಲಿ ಪ್ರತಿ ತಿಂಗಳಲ್ಲಿ ಒಂದಷ್ಟು ವೈರಸ್ಗಳು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಂಡು ಬರ್ತಾ ಇರ್ತವೆ. ಇವು ತೀರಾ ಸಣ್ಣ ಬದಲಾವಣೆಗಳು. ಈಗ ನೀವು ಇದನ್ನು ಇನ್ಫ್ಲುಯೆನ್ಸಾ ಮತ್ತು HIV ಇತರ ವೈರಸ್ಗಳಿಗೆ ಹೋಲಿಸಿದ್ರೆ ಅವುಗಳಲ್ಲಿ ಕೂಡ ಬದಲಾವಣೆಗಳು ಆಗ್ತಾ ಇರ್ತವೆ. ಅವುಗಳಷ್ಟು ಬದಲಾವಣೆಗಳು ಆಕ್ಚುಲಿ ಕೊರೋನಾ ವೈರಸ್ ಅಲ್ಲಿ ಆಗುದಿಲ್ಲ. ಆದರೂ ಕೂಡ ಬದಲಾವಣೆಗಳು ಸಾಮಾನ್ಯ. ಇದೇನು ಹೊಸದಾಗಿ ಇರುವಂಥದ್ದಲ್ಲ. ಎಲ್ಲ ವೈರಸ್ಗಳಲ್ಲಿ, ಅದರಲ್ಲೂ ಶ್ವಾಸಕೋಶದ ಮೂಲಕ, ಶ್ವಾಸದಂಗದ ಮೂಲಕ, ಉಸಿರಾಟದ ಮೂಲಕ ಹರಡುವ ವೈರಸ್ಗಳಲ್ಲಿ, ಅಂದರೆ ಬಹಳ ವೇಗವಾಗಿ ಹರಡುವ ವೈರಸ್ಗಳಲ್ಲಿ ವೇಗವಾದ ಬದಲಾವಣೆಗಳು ತೀರಾ ಸಾಮಾನ್ಯ. ಈಗ ಏನಾಗಿದೆ ಅಂತಂದರೆ, ನಾವು ಅದನ್ನು ಪರೀಕ್ಷೆ ಮಾಡ್ತಾ ಇದ್ದೇವೆ. ಸೀಕ್ವೆನ್ಸಿಂಗ್ ಮಾಡುವಂಥ ತಂತ್ರಜ್ಞಾನ ಅಲ್ಲಲ್ಲಿ ಲ್ಯಾಬೊರೇಟರಿಗಳಲ್ಲಿ ಇದೆ. ಅದನ್ನು ಮಾಡುವಂಥ ತಳಿತಜ್ಞರು ಬಹಳಷ್ಟು ಜನ ಇವತ್ತು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇದೇ ಕೆಲಸ, ಅದು ಹುಡುಕಾಡೋದು. ಇದು ವೈರಸ್ನಲ್ಲಿ ಏನು ಬದಲಾವಣೆ ಆಯಿತು, ಅಲ್ಲಿನ ವೈರಸ್ಸಲ್ಲಿ ಏನಿತ್ತು, ಇಲ್ಲಿನ ವೈರಸ್ಸಲ್ಲಿ ಏನಿತ್ತು ಹುಡುಕಾಡ್ತಾ ಇರ್ತಾರೆ. ಬದಲಾವಣೆಗಳು ಕಾಣ್ತದೆ, ಕಂಡದ್ದನ್ನು ಅವರು ವರದಿ ಮಾಡ್ತಾರೆ.